ಪೊಲಿಪು ಜಾಮಿಯಾ ಮಸೀದಿ, ಮಜೂರು, ಮುಳೂರು ಮಸೀದಿ ಸೇರಿದಂತೆ ಕಾಪುವಿನ ಎಲ್ಲೆಡೆ ಮುಸಲ್ಮಾನ ಬಾಂಧವರು ಈದ್ ಉಲ್ ಫಿತರ್ ನಮಾಜ್ ನೆರವೇರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕೊರೋನಾದಿಂದ ಕಳೆದೆರಡು ವರ್ಷಗಳಲ್ಲಿ ನೆರೆಹೊರೆಯವರೊಂದಿಗೂ ಶುಭಾಶಯ ವಿನಿಮಯ ಮಾಡಿಕೊಳ್ಳಲು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಾರಿ ಯಾವುದೇ ಆತಂಕವಿಲ್ಲದೆ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಹಬ್ಬದ ಶುಭಾಶಯ ಕೋರಿದರು. اللهم اصلح ائمتنا وامتنا اللهم اصلح ائمتنا وامتنا وقضاتنا